ಉಡುಪಿಯ ಖ್ಯಾತ ನ್ಯಾಯವಾದಿ ಗಣೇಶ್ ಕುಮಾರ್ ಮಟ್ಟು ಮತ್ತು ವೀಣಾ ಗಣೇಶ್ ಅವರ ಮಟ್ಟು ಅಸೋಸಿಯೇಟ್ ಉಡುಪಿಯ ಪ್ರಧಾನ ಕಚೇರಿಯು ಅಜ್ಜರಕಾಡು ಭುಜಂಗ ಪಾರ್ಕ್ ಮುಂಭಾಗದ ಶಿವಧಾಮ ಕಟ್ಟಡದಲ್ಲಿ ಉದ್ಘಾಟನೆಗೊಂಡಿತು. ಕಚೇರಿಯನ್ನು ಉದ್ಘಾಟಿಸಿ ಶುಭ ಹಾರೈಸಿದ ಶಾಸಕ ಯಶ್ಪಾಲ್ ಸುವರ್ಣ ಮಾತನಾಡಿ, ಶೈಕ್ಷಣಿಕ, ಧಾರ್ಮಿಕ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉಡುಪಿ ಜಿಲ್ಲೆಯ ಜನತೆಗೆ ಉತ್ತಮ ಕಾನೂನು ಭಾಗದಲ್ಲಿ ಪ್ರತ್ಯೇಕವಾದ ಹೈಕೋರ್ಟ್ ಪೀಠ ತೆರೆಯುವಂತೆ ಪ್ರಯತ್ನಿಸಲಾಗುವುದು ಎಂದರು. ಕಚೇರಿಯನ್ನು ಉದ್ಘಾಟಿಸಿದ ಉಜ್ವಲ್ ಡೆವಲಪರ್ಸ್ನ ಪುರುಷೋತ್ತಮ್ ಶೆಟ್ಟಿ, ಕಾನೂನು ಸೇವೆಯ ಜೊತೆಗೆ ಸಮಾಜ ಸೇವೆ ನೀಡುವ ಮಟ್ಟು ಅಸೋಸಿಯೇಟ್ ಉನ್ನತಿಯನ್ನು ಸಾಧಿಸಲೆಂದು ಹಾರೈಸಿದರು. ಮುಖ್ಯ ಅತಿಥಿಗಳಾಗಿ ಕಾಂಚನ ಹೊಂಡೆಯ ಪ್ರಸಾದ್ ರಾಜ್ ಕಾಂಚನ್, ಉಡುಪಿ ವಕೀಲರ ಸಂಘದ ಅಧ್ಯಕ್ಷ ರೊನಾಲ್ಡ್ ಪ್ರವೀಣ್ ಕುಮಾರ್, ಉಡುಪಿ ಕೆಡ್ಡ ಅಧ್ಯಕ್ಷ ಮನೋಹರ್ ಎಸ್ ಶೆಟ್ಟಿ, ಉಜ್ವಲ್ ಡೆವಲಪರ್ಸ್ನ ಅಜಯ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಪ್ರಧಾನ ಅರ್ಚಕರು, ನ್ಯಾಯಾಧೀಶರು, ಪರಿಚಾರಕರು, ವಕೀಲ ವೃತ್ತಿಯವರು ಅವರು ಮಾಡಿದಂತಹ ವಕಾಲತಿಗೆ ಸರಿಯಾಗಿ ನ್ಯಾಯಾಧೀಶರು ಸಾಕ್ಷಿಯನ್ನು ವಿಮರ್ಶೆ ಮಾಡಿ ಒಂದು ಆದೇಶವನ್ನು ಕೊಡ್ತಾರೆ. ತುಂಬ ಸೂಕ್ಷ್ಮವಾದ ವಿಷಯಗಳು. ಇತ್ತೀಚೆಗೆ ನನಗೆ ನಜೀರ್ ಅಹಮದ್ ಅಂತ ನೀವೆಲ್ಲ ಕೇಳಿರ್ಬೋದು, ಅವರನ್ನು ಭೇಟಿಯಾಗುವಂಥ ಒಂದು ಅವಕಾಶ ಸಿಕ್ಕಿತು, ಸಾಧ್ಯ ಆಯಿತು ಅಂತ ನಾನು ಮತ್ತೆ ಕೇಳಿದೆ. ಇದೀಗ ಈ ಭಾಗದಲ್ಲಿ ನನ್ನ ಕಚೇರಿ ಮೂಲಕ ಬಹಳಷ್ಟು ಜನರಿಗೆ ತನ್ನ ಕಾನೂನು ಸಲಹೆ ನೀಡಿ ಈ ಭಾಗದ ಜನರ ಮನಸ್ಸನ್ನು ಗೆದ್ದಿರುವ ಇದರ ಪ್ರವರ್ತಕರಾದ ಸನ್ಮಾನ್ಯ ಗಣೇಶ್ ಕುಮಾರ್ ಮಟ್ಟು ಅವರೇ, ವೇದಿಕೆಯಲ್ಲಿರುವ ವಿಶ್ವನಾಥ ಶಿಲ್ಪಿಯಾಗಿ ಶ್ರಮಿಸಿದ ಶ್ರೀಯುತ ರತ್ನಾಕರ್ ಶೆಟ್ಟಿ, ಪ್ರಧಾನ ನ್ಯಾಯಾಧೀಶರು ಉಡುಪಿ ಜಿಲ್ಲೆ ಉಪಸ್ಥಿತರಿದ್ದಾರೆ. ಸರ್ ಪುರುಷೋತ್ತಮ ಶೆಟ್ಟಿ, ಉಜ್ವಲ್ ಡೆವಲಪರ್ಸ್ ಸರ್, ನಿಮಗೂ ಕೂಡ ಅದರವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅತಿಥಿಗಳು ದೀಪ ಪ್ರಜ್ವಲನೆ ಮಾಡೋದ್ರ ಮೂಲಕ ನಮ್ಮ ಈ ಕೇಂದ್ರ ಕಚೇರಿಯನ್ನು ಉದ್ಘಾಟಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನೀವು ಬನ್ನಿ ಇದರ ಪಕ್ಕದಾರ ನೀವು ಯಾಕ್ರೆ ಬಿಯರ್ ಅಲ್ವಾ? ಕಾನ್ಫರೆನ್ಸ್